సొల్మెలు నమ్మ కుడ్ల తొడు వార్తలు ಮುಖ್ಯಾಂಶಗಳು ಕುಡ್ಲ ಮಹಾನಗರ ಪಾಲಿಕೆದ ಅರ್ಜಿದಾರರನ್ನ ಇಲ್ಲಿಲ್ಲಡೆ ಜನನ ಮರಣ ಪ್ರಮಾಣದೋಲೆ ಪೋಸ್ಟ್ ಇಲಾಖೆದ ಕುಡ್ಲ ವಿಭಾಗದ ಅಧಿಕಾರಿಗಳ ಪಾತರಕತೆ ನಡಪಾದಂಡು ಅಕ್ಷಯ ಶ್ರೀಧರ್ ಕಾಪು ಮಲ್ಲಾರ ಪಕೀರ್ಣ ಕಟ್ಟೆಡೆ ಗುಜ್ರಿ ಅಂಗಡಿಡು ಗ್ಯಾಸ್ ಸಿಲಿಂಡರ್ ಪುಡದ ಜೀವ ಕಳವನ್ನ ಇರುವೇರು ಪಾಲ್ದಾರರು ಬೊಕ್ಕ ಒರಿ ಬೆನ್ಪುನಾರು ಕುಡ್ಲದ ಬಾಲಂಭಟ್ ಮನೆತನದ ಕೇಶವ ಭಟ್ರ ಬೊಕ್ಕ ಶ್ರೀಮತಿ ಕೇಶವ ಭಟ್ರಿಗೆ ಮದಿಮೆದ 5ನೇ ವರ್ಷದ ಗೌಜಿ ದುಂಡಿರಾಜ್ ಗುಂಡುರಾಯರೆಡೆದು ಹಾಸ್ಯ ರಸಾಯನ ಬಾಚಕೇರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶವು 8ನೇದ ಗೌಜ್ ಕಟೇ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಪ್ರಾರ್ಥನೆ ಮಲ್ತದು ಪುದೆ ಕಾಣಿಕೆ ಮೆರವಣಿಗೆ ವಾರ್ತೆದೇವರ ರಾಜ್ಯಡಿ ಸುರೂತ ಸರ್ತಿಗೆ ಜನನ ಮರಣ ಪ್ರಮಾಣದೋಲಿನ ಅರ್ಜಿದಾರರನ್ನ ಇಲ್ಲಿಲ್ಲಡೆ ಎತ್ತವನ ಯೋಜನೆ ಸೋಮವಾರದೊಡೆ ಜಾರಿಯಾವುದುಂಡು ಜನನ ಮರಣ ಪ್ರಮಾಣದೋಲೆ ಭಾರತೀಯ ಪೋಸ್ಟುಡು ಅರ್ಜಿದಾರರನ್ನ ಇಲ್ಲಗೆ ಬರೆಯರುಂಡು ರಾಜ್ಯಡೆ ಸುರುತ ಸರ್ತಿಗೆ ಜನನ ಮರಣ ಪ್ರಮಾಣದ ಓಲಿನ ಅರ್ಜಿದಾರರನ್ನ ಇಲ್ಲಿಲ್ಲಡೆ ಮುಟ್ಟವನ ಯೋಜನೆಗೆ ಕುಡ್ಲ ಮಹಾನಗರ ಪಾಲಿಕೆ ದುಂಬು ಬಾಯ್ದಿಡು ಸೋಮವಾರದೊಡೆ ಒಂದು ಜಾರಿಯಾಯಿರಿತದು ಜನನ ಮರಣ ಪ್ರಮಾಣದೋಲಿಗೆ ಬಲಿಬರ್ಪುನ ಒಂದಿಡು ತಪ್ಪುಂಡು ಹೊಸ ಯೋಜನೆದಡಿ ಎಂಸಿಸಿ ಪ್ರಮಾಣದೋಲಿನ ಭಾರತೀಯ ಪೋಸ್ಟುಡು ಅರ್ಜಿದಾರರನ್ನ ಇಲ್ಲ ಬಾಕಿಲಿಗೆ ಎತ್ತಾಂಡು ಇತ್ತೇನೆ ನಾಗರಿಕರಿಗೆ ಈ ಸವಲತ್ತು ಶುರು ಮಲ್ಪನ ಬಗೆಟ್ಟು ಪೋಸ್ಟ್ ಇಲಾಖೆದ ಕುಡ್ಲ ವಿಭಾಗದ ಅಧಿಕಾರಿಗಳ ಪಾತ್ರಕತೆ ನಡಪಾದಂಡು ಈ ಸಂಬಂಧ ಪೋಸ್ಟ್ ಇಲಾಖೆದ ಒಟ್ಟಿಗೂ ಒಪ್ಪಂದ ಮಲ್ತೊಂದು ಮೇಯರ್ ಪ್ರೇಮಾನಂದ ಶೆಟ್ಟಿ ಬೊಕ್ಕ ಹಿರಿಯ ಪೋಸ್ಟ್ ಅಧೀಕ್ಷಕರು ಶ್ರೀಹರ್ಷ ಎನ್ ಮೇರನ ಎದುರುಡು ಯೋಜನೆಗೆ ಚಾಲನೆ ಕೊರ್ಪುಣೊಂದು ಮಹಾನಗರ ಪಾಲಿಕೆ ಕಮಿಷನರ್ ಅಕ್ಷಯ ಶ್ರೀಧರ್ ಪಂತೇರು ಕಾಪು ಮಲ್ಲಾರ್ ಸಲಫಿ ಪಳ್ಳಿದ ಕೈತಲು ಫಕೀರ್ಣ ಕಟ್ಟಿಡು ಗುಜರಿ ಅಂಗಡಿಡು ಗ್ಯಾಸ್ ಸಿಲಿಂಡರ್ ಪುಡದು ರಟ್ಟದು ಇರುವೇರು ಪಾಲ್ದಾರರು ಜಾಗಿಟಿ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು ಜೋರದ ಬೆಟ್ಟಾಯಿನ ಮೂವೇರಿನ ಆಸ್ಪತ್ರೆಗೆ ಪಾಡ್ದಿತ್ತದು ಅವಳು ಒರಿ ತೀರ್ದೇರು ಕಾಪು ಮಲ್ಲಾರ್ ಸಲಫಿ ಪಳ್ಳಿದ ಕೈತಲು ಫಕೀರ್ನ ಕಟ್ಟಿಡು ಗುಜರಿ ಅಂಗಡಿಡು ಗ್ಯಾಸ್ ಸಿಲಿಂಡರ್ ಪುಡದು ರಟ್ಟದು ಇರುವೇರು ಪಾಲ್ದಾರರು ಪೊತ್ತದು ತೀರ್ದೇರು ನನ್ನೋರಿ ಪಾಲ್ದಾರೆ ಹಸನ ಬೊಕ್ಕ ಇರುವೇರು ಕಾರ್ಮಿಕರಿಗೆ ಜೋರದ ಪೆಟ್ಟಾದಿತ್ತದು ಅಕ್ಲೇನು ತುರ್ತು ಆಸ್ಪತ್ರೆಗೆ ಸೇಸಾದೇರು ಆಂಡ ಅವಳು ಓರಿ ತೀರ್ದೇರು ತೀರ್ನಕ್ಲಿನ ಅಂಗಡಿದ ಪಾಲ್ದಾರರು ಚಂದ್ರನಗರದ ರಜಬ್ ಮಲ್ಲಾರ್ ರಜಬ್ ಚಂದ್ರನಗರ ಬೊಕ್ಕ ಕಾರ್ಮಿಕರಾದಿತ್ತದು ನಿಯಾಜಂದು ಗುರ್ತು ಮಲ್ತದು ಅಂಗಡಿಡು ಗುಜರಿಗೆ ಬೈದ್ನ ಗ್ಯಾಸ್ ಸಿಲಿಂಡರ್ ಪುಡದು ಇಂಚ ಆತನಿಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿರಿಪಾದಿರು ಗುಜರಿ ಅಂಗಡಿಡು ದೀತಿನ ಅಪರತ್ ಫ್ರಿಡ್ಜ್ ಸೇರಿದು ಗುಜರಿ ವಸ್ತು ಸಾಧನಗಳು ಸೂಪತ್ತದು ಕರೆಂಚಿದೆ ಪೋತುಂಡು ಲಕ್ಷಗಟ್ಲೆ ರೂಪಾಯಿ ಬಿಲೆತ ಸಾಧನಗಳು ಪೋತುದುಂಡು ಒಡಿಪು ಅಗ್ನಿಶಾಮಕ ದಳದ ರಡ್ ಗಾಡಿಲು ಸೂತೆಕ್ಕಾಯರ ಪುಣ್ಯ ಮಾಜಿ ಮಂತ್ರಿ ವಿನಯ್ ಕುಮಾರ ಸೊರಕೆ ಜಾಗಿಗೆ ಭೇಟಿ ಕೊಡ್ದಿತ್ತೀರು ये लोग गाड़ी लोड करने के लिए किधर लोखंड लाया लोड करके लाया लोड करके ला के इधर खाली किया गाड़ी खाली करने के बाद अब वो ये ऐसा ड्रम था ऐसा मोटा इतना बड़ा लंबा तो उसको मैं इधर हाथोड़ी संभालने को थे मुझे पियास लगा तो मैं उधर अंदर गोडाउन के अंदर पानी पीने के लिए गया उधर जाकर मैं पानी पी ले को है अंदर और इतना जोर आवाज हुआ तो चारों तरफ आग फैल गया तो मैं सोचा सब उधर ही था मैं सोचा क्या करने का चाहे मेरे उधर भी आग जल लगा मैं सोचा कैसे करने का संडस की तरफ उधर भगा उधर से उधर बंद है जहाँ मुझे ऊपर चढ़ने को होता नहीं फिर उधर से कैसा भी आलिमर का घर है ना उसका कंपाउंड है ना वैसा वो आलिमर का कंपाउंड के बाजू कैसा भी करके मैं निकल आया सर ऐसा फायर ब्रिगेड अर्ध गंटे फोन स्विच ಆಫ್ ಆಗಿತ್ತು ರೆಸ್ಪಾನ್ಸ್ ಇಲ್ಲ ಇವರು ಅವರು ಬಂದರು ನಾನು ಒಂದು ಬೇಡಿಕೆ ಅಂದರೆ ಇಲ್ಲಿನ ಇಲಾಖೆಯವರು MLA ಅವರು ತಕ್ಷಣವನ್ನು ಅವರಿಗೆ ಪರಿಹಾರ ನೀಡಬೇಕು ಯಾಕಂದ್ರೆ ಅವರು ಬಡ ಕುಟುಂಬದವರು ಪಾಪ ಅವರ ಜೀವಮಾನ ಅವರ ಫ್ಯಾಮಿಲಿ ಎಲ್ಲ ಖರ್ಚು ವೆಚ್ಚ ತಕ್ಷಣ ಅವರಿಗೆ ಏನು ಪರಿಹಾರ ಕೊಡಬೇಕು ದೇಶಡು ಭಾಷೆಲಿಗೆ ಸರಿಯಾದ ರಾಜ್ಯೋಲಿನ ಕಟ್ಟಂಡಲ ದೇಶ ಪುಡವಂದೆ ಉಪ್ಪೆರ ಮೂಲ ಕಾರಣ ಸಾಹಿತ್ಯ ಅಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು ಉಜಿರೆಡು 2 ದಿನ ನಡತ್ನ ಅಖಿಲ ಭಾರತ ಸಾಹಿತ್ಯ ಪರಿಷತ್ದ 3ನೇ ರಾಜ್ಯ ಅಧಿವೇಶನ ಉದಿಪನ ಮಲ್ತದ ಪಾತೇರಿ ಅಖಿಲ ಭಾರತ ಸಾಹಿತ್ಯ ಪರಿಷತ್ ನೀಡಿದ 2 ದಿನದ 3ನೇ ರಾಜ್ಯ ಅಧಿವೇಶನ ಉಜಿರದ ಶ್ರೀ ಜನಾರ್ದನ ದೇವಸ್ಥಾನದ ಶ್ರೀಕೃಷ್ಣಾನುಗ್ರಹ ಸಭಾಭವನೋಡು ಅಟ್ಟಣೆ ಆದಿತ್ತಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡಿರು ತುಡರು ಬೊಳ್ಪು ಪೊತ್ತಾದು ಅಧಿವೇಶನ ಉದಿಪನ ಮಲ್ತಿರು
ಹೆಗ್ಗಳಿರು ಪಾತಿರ್ದು ದೇಶಡು ಭಾಷೆಲಿಗೂ ಸರಿಯಾದ ರಾಜ್ಯೋಲಿನ ಕಟ್ಟಂಡಲ ದೇಶ ಪುಡವಂದೆ ಉಪ್ಪೆರ ಮೂಲ ಕಾರಣ ಸಾಹಿತ್ಯ ಸ್ವರಾಜ್ಯ ಎನ್ನುಣಿತ ಒಟ್ಟುಗೂ ಅಖಂಡ ಭಾರತ ನಮ್ಮ ಒಪ್ಪನ ಮನಸ್ಸನ್ನು ಬುಳೆಪೋಡಾಯಿನವು ಸಾಹಿತ್ಯ ಸಮ್ಮೇಳನದ ಉದ್ದೇಶ ಆತನಂದು ಪಂಡೇರು. ಈ ದೇಶಕ್ಕೆ ಯಾವ ರೀತಿ ನಾವು ಶೋಷಣೆಗೊಳಗಾಗಿದ್ವಿ, ಹಿಂದೆ ಅಸಮಾನತೆ ಎಷ್ಟಿತ್ತು, ಅಸಹಜ ಎಷ್ಟಿತ್ತು, ಮತ್ತು ನಮ್ಮ ದೇಶದಲ್ಲಿ ಮಹಿಳಾ ಶೋಷಣೆ ಹೇಗೆ ನಡೀತಾ ಇತ್ತು, ಇಂತಹ ಅನೇಕ ವಿಷಯಗಳನ್ನು ನಾವು ಗಮನಿಸಿದರೆ ಅಂತಹ ವಿಷಯಗಳಲ್ಲಿ ನಮಗೆ ಸಂಘಟನೆ ಮಾಡುವಂಥದ್ದು ಯುವಕರೇ ಅಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಗಾಂಧೀಜಿಯವರ ತತ್ವಗಳು ವಿಚಾರಗಳು ಬೇಡ, ಆದರೆ ಅವರ ನೋಟು ಬೇಕು. ಅಂದರೆ ನಮಗೆ ದೇಶದ ಕಲ್ಪನೆ ಬೇಡ, ದೇಶ ಸಮಗ್ರ ಚಿಂತನೆ ಬೇಡ, ಆದರೆ ಬದುಕಿಗೆ ಬೇಕಾಗುವಂಥ ಸಂಪತ್ತು ಬೇಕು. ಎಲ್ಲರೂ ಇವತ್ತು ಉನ್ನತ ಶಿಕ್ಷಣ ಪಡಿಬೇಕು. ಯಾಕೆ ಪಡಿಬೇಕು? ದೇಶದ ಆಸ್ತಿ. ಯುವ ಸಮಾಜ ಅಂತಂದರೆ ಅದು ದೇಶದ ಆಸ್ತಿ. ಈ ಆಸ್ತಿ ಎಷ್ಟು ವಿದ್ಯಾವಂತರಾಗ್ತಾರೋ, ಎಷ್ಟು ಪ್ರಜ್ಞಾವಂತರಾಗ್ತಾರೋ, ಎಷ್ಟು ಅವರು ಚಿಂತಕರಾಗ್ತಾರೋ ಅಷ್ಟು ಒಳ್ಳೆಯದಾಗುತ್ತೆ. ಸಾಹಿತ್ಯದ ಬಗ್ಗೆ ಯುವಕರಿಗೆ ಇನ್ನೂ ಆಸಕ್ತಿ ಬಹಳ ಕಡಿಮೆಯಾಗಿದೆ ಅನ್ನೋದು ನಮ್ಮ ಭಾವನೆ. ಆದರೆ ಇದರಲ್ಲಿ ಸಾಹಿತ್ಯ ಆಸಕ್ತಿಯನ್ನು ಮೂಡಿಸುವಂತಹ ಪ್ರಯತ್ನಗಳು ಕೂಡ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಸಮ್ಮೇಳನದ ಗುರುಕಾರ್ಯರು ಸಾಹಿತಿ ಡಾಕ್ಟರ್ ಮೊಗಸಾಲೆ ಗುರುಕಾರ್ಮಿದ ಭಾಷಣ ಮಲ್ತದು. ರಾಷ್ಟ್ರೀಯತೆ ಈ ದೇಶದ ಅಸ್ತಿತ್ವ ಅವು ಇಜ್ಜಿನ ದೇಶಗೂ ಭವಿಷ್ಯ ಇಜ್ಜಿ ಆಯ್ಕೆ ಎಡ್ಡೆ ಉದಾಹರಣೆ ಯುಕ್ರೇನ್ ಇತಿಹಾಸ ತಾಪನೆಗೆ ಇತಿಹಾಸ ಗೊತ್ತಿಪ್ಪುಡು ಆಣ ನಮ್ಮ ದೇಶದ ಚರಿತ್ರೆ ಏರೆಗ್ಲ ಬೋಡ್ಚಂದೆ ಆತನು ಅಂಚಾದ ಈತೆ ಧರ್ಮ ಮುಖ್ಯನ ಅತ್ತು ಸಂವಿಧಾನ ಮುಖ್ಯನ ಅಂದು ಚರ್ಚೆ ಮಲ್ಪನ ಕಾಲ ಬೈದನೆಂದು ಪಂಡೇರು. ನಾವು ತುಳುನಾಡಿನವರು ಧರ್ಮಸ್ಥಳದ ಏನನ್ನು ಬಿಟ್ಟರು ವಾಕನ್ನು ಬಿಡ್ಲಿಕ್ಕಿಲ್ಲ ಮಂಜುನಾಥ ಅಂತ ಹೇಳುವ ಒಂದು ಮಾತುಂಟು. ಹೆಗಡೆಯವರ ಮಾತಿನಿಂದ ಆ ಮಾತು ಬಂತು ಅಂತ ಹೇಳಿದ್ರೆ ಮಂಜುನಾಥನೇ ಆ ಮಾತನ್ನು ಅವರಿಂದ ಹೇಳ್ತಿದ್ರು. ನನಗೆ ಅನಿಸುವುದು ಅಷ್ಟೇ, ಇವತ್ತು ಜಗತ್ತಿನಲ್ಲಿ ಯುದ್ಧ ಆಗುವುದಿದ್ರೆ ಯುದ್ಧ ಆಗುತ್ತಾ ಇಲ್ಲ, ವಾಕಿನ ಯುದ್ಧವೇ ಆಗುವುದು. ವಾಕಿನ ಯುದ್ಧದಿಂದಾಗಿ ಭೌತಿಕವಾದ ಯುದ್ಧಗಳಾಗುವುದು. ಎಷ್ಟು ವಾಕ್ ಕೆಟ್ಟು ಹೋಗಿದೆ, ಎಷ್ಟು ಮಾತು ಕೆಟ್ಟು ಹೋಗಿದೆ ಅಂತ ಹೇಳಿದರೆ ನಾವು 10ನೇ ಶತಮಾನಕ್ಕೆ ಪಂಪ ಇದ್ದಲ್ಲಿಗೆ ಈಗ ಹೋಗಬೇಕು. ಪಂಪನ ಆದಿಪುರಾಣದ ನಾಂದಿ ಪದ್ಯ ಇದು ಯಾಕೆ ಹೇಳ್ತೇನೆ ಅಂದರೆ ನುಡಿ ಸಾಮ್ರಾಜ್ಯದಲ್ಲಿ, ನುಡಿಯ ಹಿನ್ನೆಲೆಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ನುಡಿ ಸಾಮ್ರಾಜ್ಯದಲ್ಲಿ ಸ್ವರಾಜ್ಯ ಅಂತ ಬಹಳ ಅಪರೂಪದ ಒಂದು ಘೋಷವಾಕ್ಯ ಅಥವಾ ಏನು ಅದನ್ನು ಧ್ಯೇಯವಾಕ್ಯ ಅಂತ. ಘೋಷವಾಕ್ಯಕ್ಕಿಂತಲೂ ಇದು ಧ್ಯೇಯವಾಕ್ಯ. ಧ್ಯೇಯವಾಕ್ಯವನ್ನು ಈ ಸಮ್ಮೇಳನಕ್ಕೆ ಕೊಟ್ಟಿದ್ದಾರೆ. ಸಮ್ಮೇಳನ ಸ್ವಾಗತ ಸಮಿತಿದ ಮರ್ಯಾದೆ ಗುರುಕಾರ್ಯರು ಶಾಂತಾರಾಮ ಶೆಟ್ಟಿ ವಸ್ತು ಪ್ರದರ್ಶನ ಉದ್ದೀಪನ ಮಾಲ್ತೀರು. ಸಮ್ಮೇಳನ ಸಮಿತಿ ಸಂಚಾಲಕರು ಡಾಕ್ಟರ್ ಮಾಧವ ಎಂಕೆ ಬೊಕ್ಕ ಸದಸ್ಯರು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಸುಳ್ಳಿದ ಸರಮಾಲೆಡು ಮದೆ ಆದಿತ್ಯನ ಸತ್ಯನು ಸತ್ಯಶೋಧನೆಡು ಸಮಾಜದ ಎದುರುದಿನ ನಿರ್ದೇಶಕರಿಗೆ ಮೆಚ್ಚುಗೆ ತಿರುಪಾವೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೇರು. 6 ಮಣಿಪಾಲಡು ಕಾಶ್ಮೀರಿ ದಿ ಫೈಲ್ಸ್ ಸಿನಿಮಾ ತೂದು ಮಾಧ್ಯಮದ ಕಡ ಪಾತೇರಿಯರು. ಪೇಜಾವರ ಮಠಾಧೀಶರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯರನ್ನ ಒಟ್ಟುಗು ಮಣಿಪಾಲದ ಸಿನಿಮಾ ಟಾಕೀಸ್ಡ್ ಕಾಶ್ಮೀರಿ ದಿ ಫೈಲ್ಸ್ ಸಿನಿಮಾ ತುಯಿರು. ಸಿನಿಮಾದ ಬಗೆಟ್ ಸ್ವಾಮೀಜಿ ಮಾಧ್ಯಮಲೆಗೆ ಅಭಿಪ್ರಾಯಪಟ್ಟೊಂದು ಪಾತಿರ್ದು ಸುಳ್ಳುದ ಸರಮಾಲೆಡು ಮದ್ಯಾದಿತ್ತನ ಸತ್ಯನು ಸಮಾಜದ ಎದುರು ಈ ಸಿನಿಮಾ ಬುಡ್ಪಾದ್ದೀತನು ಸತ್ಯದ ಶೋಧನೆ ಮಲ್ತನ ನಿರ್ದೇಶಕರಿಗೆ ಮೆಚ್ಚುಗೆ ತೆರಿಪಾವೆ. ಆರ್ ಕೊರ್ನ ಜಾಗೃತೆ ಏಪಲ ಜಾಗೃತಿ ಉಪ್ಪೋಡು ಒಂದು ಆದುಪೋತುನತ್ತು ಬರ್ಪುನ ದಿನ ನಂಕಲ ಈ ಸ್ಥಿತಿಗತಿ ಬರನ್ನಂಚ ಜಾಗೃತಿ ಉಪ್ಪೋಡು ಈ ಸಿನಿಮಾ ಕನ್ನಡ ಸೇರಿದ ಮಾತಾ ಭಾಷೆಲೆಗೆ ತರ್ಜುಮೆ ಅವಡು. ಆ ಕಾಲಡು ಪಂಡಿತೇರು ತುತ್ತುದುನ ಕುಂಟುಡೆ ಬದುಕದು ಒರಿಂಡ ಯಾವೊಂದು ಊರು ಬುಡ್ದಿತ್ತೇರು ಪಿರ ಅಕ್ಲ ಅಡೆಗೆ ಬರುಡು ದುಂಬುದ ವೈಭವ ಕಾಶ್ಮೀರಡು ಪಿರ ನೆಗಪ್ಪೊಡುಂದು ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಂಡೇರು. ಸುಳ್ಳಿನ ಸರಮಾಲೆಗಳಲ್ಲಿ ಅಡಗಿ ಹೋಗಿದ್ದಂತಹ ಸತ್ಯವನ್ನು ಈ ಚಿತ್ರ ಅದು ಸ್ಫುಟವಾಗಿ ಎಲ್ಲರ ಜಗತ್ತಿನ ಮುಂದೆ ಬಿಚ್ಚಿ ಇಟ್ಟಿದೆ. ಹಾಗಾಗಿ ಈ ಸತ್ಯದ ಆವಿಷ್ಕರಣ ಮಾಡಿದ್ದಕ್ಕೋಸ್ಕರ ಆ ಚಿತ್ರಕಾರರನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರು ಕೊಟ್ಟಿರತಕ್ಕಂತಹ ಎಚ್ಚರ ಅದು ಸದಾಕಾಲವೂ ಜಾಗೃತವಾಗಿರಬೇಕು. ಇದು ಆಗಿ ಹೋದದ್ದಷ್ಟೇ ಅಲ್ಲ, ನಾಳೆ ದಿವಸ ಇಂತಹ ಪರಿಸ್ಥಿತಿ ಮತ್ತೊಮ್ಮೆ ನಮಗೆ ಬರಬಾರದು ಅನ್ನುವ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗಿರಬೇಕು. ಇದನ್ನು ಕನ್ನಡಕ್ಕೂ ತರಬೇಕು. ಅಷ್ಟೇ ಅಲ್ಲ, ಎಲ್ಲ ಭಾಷೆಗಳಲ್ಲಿ ಕೂಡ ಇದು ಅನುವಾದಗೊಳ್ಳಬೇಕು. ಖಂಡಿತವಾಗಿಯೂ ಪಂಡಿತರು ಆವತ್ತು ಬದುಕುಳಿದರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಬಿದ್ದಿದ್ದಾರೆ. ಪಡಬಾರದ
ಆ ಕಷ್ಟಗಳನ್ನು ಅನುಭವಿಸಿದ್ದಾರೆ. ತಮ್ಮ ಜಾಗಕ್ಕೆ ಸ್ವಸ್ಥಾನಕ್ಕೆ ಅವರೆಲ್ಲರೂ ಕೂಡ ಮತ್ತೆ ಮರಳುವಂತಾಗಬೇಕು. ಹಿಂದಿನ ಆ ವೈಭವ ಮತ್ತೆ ಪುನಃ ಭಾರತದಲ್ಲಿ ನಾವು ಆ ಕಾಶ್ಮೀರದಲ್ಲಿ ಕಾಣುವಂತಾಗಬೇಕು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ಮಾರ್ಕಂಡೋಡು ನಡತ್ನ ಕೋಟಿ ಚೆನ್ನಯ ಕಂಬಳ ಒಟ್ಟು 33 ಗಂಟೆ ನಡೆತದು ದಾಖಲೆ ಮಲ್ತದಲ್ಲಿ 29 ವರ್ಷದ ಜೋಡುಕರೆ ಕಂಬಳೋಡು 159 ಜೋಡು ಎರುಕುಲು ಪಾಲ್ದೆತೊಂಡ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ದೇವೇರ ಮಾರ್ಕಂಡೋಡು ಶನಿವಾರ ಕಾಂಡೆ ಶುರುವಾಯಿನ 29 ವರ್ಷದ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಐತಾರ ರಾತ್ರಿ ಮುಟ್ಟ ನಡತದು. ಈ ಕಂಬಳ ಒಟ್ಟು 33 ಗಂಟೆ ನಡೆತದು ಹೊಸ ದಾಖಲೆ ಮಲ್ತದು. ಈ 33 ಗಂಟೆಲೆಡು ಲಕ್ಷಗಟ್ಟಲೆ ಜನ ಕಂಬಳದ ಅಭಿಮಾನಿಲು ಜನಪದ ಗೊಬ್ಬು ಕಂಬಳ ತುಯ್ಯರು. ಕಂಬಳದ ಬೇತೆ ಬೇತೆ ಎಗ್ಗೆರಿನ ಪಂತೊಡು ಗೆಂದಿನ ಏರುಕ್ಲಿನ ಯಜಮಾನರಿಗೂ ಮುಗಿತಲೀಸಿದ ಬಂಗಾರದ ಪದಕ ಪಣವದ ಒಟ್ಟುಗೂ ಈ ಸರ್ತಿ ವಿಶೇಷವಾದ ಕೋಟಿ ಚೆನ್ನಯ ಟ್ರೋಫಿ ಕೊಂಡು. ಕಂಬಳ ಸಮಿತಿದ ಕೋಶಾಧಿಕಾರಿ ಈಶ್ವರ ಭಟ್ ಪಂಜಿಗುಡ್ಡೆ, ಪ್ರಧಾನ ಕಾರ್ಯಂತಿರು ದಿನೇಶ್ ಕುಲಾಲ್, ಒತ್ತುಗುರ್ ಕಾರ್ಯರು ಶಿವರಾಮ ಆಳ್ವ, ಜಿನ್ನಪ್ಪ ಪೂಜಾರಿ, ಪ್ರೇಮಾನಂದ ನಾಯ್ಕ್, ವಸಂತ ರೈ ದುಗ್ಗಲ, ಪ್ರವೀಣ್ ಚಂದ್ರ ಆಳ್ವ, ಯೋಗೀಶ್ ಸಾಮನಿ ಸಂಪಿಗೆದಡಿ, ಕೃಷ್ಣ ಪ್ರಸಾದ್ ಆಳ್ವ, ರೋಷನ್ ರೈ ಬನ್ನೂರು, ನಿರಂಜನ್ ರೈ ಮಠಂತಬೊಟ್ಟು, ಪ್ರಧಾನ ತೀರ್ಪುಗಾರರು ಗುಣಪಾಲ ಕಡಂಬ ಪಾಲ್ದೆ ತೊಂದಿರು. ಕಂಬಳ ಸಮಿತಿದ ನಿಲಿಟ್ಟು ತೀರ್ಪುಗಾರರಿಗೆ ಮರ್ಯಾದೆ ಮಲ್ತಿರು. ಒಡಿಪು ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡ್ದು ಒಟ್ಟು 159 ಜೋಡು ಏರುಕುಲು ಕಂಬಳೋಡು ಪಾಲ್ದೆ ತೊಂಡ. ಕನಪ್ಪಲೈ 4 ಜೋಡು, ಅಡ್ಡಪಲೈ 5 ಜೋಡು, ಬಲ್ಲು ಮಲ್ಲ 14 ಜೋಡು, ನಾಯೇರ್ ಮಲ್ಲ 30 ಜೋಡು, ಬಲ್ಲು ಎಲ್ಲಿಯ 21 ಜೋಡು, ನಾಯೇರು ಎಲ್ಲಿಯ 93 ಜೋಡು ಏರುಕುಲು ಕಂಬಳದ ಕಂಡಗು ಜೈದ. ಕುಡ್ಲದ ಬಾಲಂಭಟ್ ಮನೆತನದ ಕೇಶವ ಭಟ್ರ ಬೊಕ ಶ್ರೀಮತಿ ಕೇಶವ ಭಟ್ರನ ಮದಿಮೆಯದು 5 ವರ್ಷ ಆಯ್ನಲ್ಲೇ ಕೂಡು ಸುವರ್ಣ ಮಹೋತ್ಸವ ಐತಾರ ಕುಡ್ಲದ ಶರವು ಕೈತಲ್ದ ರಾಧಾಕೃಷ್ಣ ದೇವಸ್ಥಾನದ ಬಾಲಂಭಟ್ ಹಾಲ್ ನಡೆತಂಡೆ. ಕುಡ್ಲದ ಬಾಲಂಭಟ್ ಮನೆತನದ ಕೇಶವ ಭಟ್ರ ಬೊಕ ಶ್ರೀಮತಿ ಕೇಶವ ಭಟ್ರಿಗೆ ಮದಿಮೆಯದ 5 ವರ್ಷ ಆಯ್ನಲ್ಲೇ ಕೂಡು ಐತಾರ ಬಂಗಾರ ಪರ್ಬ ಸುವರ್ಣ ಮಹೋತ್ಸವ ಕುಡ್ಲದ ಶರವು ಕೈತಲ್ದ ಶ್ರೀ ರಾಧಾಕೃಷ್ಣ ದೇವಸ್ಥಾನದ ಬಾಲಂಭಟ್ ಹಾಲ್ ನಡೆತಂಡೆ. ಆರಾಧ್ಯ ದೇವರಿಗೆ ವಿಶೇಷ ಪೂತಾಲಂಕಾರ ಪೂಜೆ ಬೊಕ ಬೆಂಗಳೂರದ ಹನಿದನಿ ಬೊಕ ಹಾಸ್ಯ ಭಾಷಣಗಾರರೇ ದುಂಡಿರಾಜ್ ಬೊಕ ಪುದರ್ಪುಯಿ ತಮಾಷೆ ಪಾತ್ರದ ವೈ.ವಿ. ಗುಂಡೂರಾವ್ ಮುಕ್ಲೆಡ್ದು ಹಾಸ್ಯ ರಸಾಯನ ಆಟಣ ಮಲ್ತಿತ್ತಿರು. ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದಿತ್ತದು. ಕೇಶವ ಭಟ್ರೇನ ಪರಿವಾರ ಗಿರಿಧರ ಭಟ್ ಬೊಕ ಶ್ರೀಮತಿ ರಾಧಾ ಕುಟುಂಬ, ಡಾಕ್ಟರ್ ಸತ್ಯಕೃಷ್ಣ ಭಟ್ ಬೊಕ ಶ್ರೀಮತಿ ಕೀರ್ತನ ಕುಟುಂಬ, ರವಿ ಭಟ್ ಬೆಂಗಳೂರು ಬೊಕ ಶ್ರೀಮತಿ ಅಶ್ವಿನಿ ಕುಟುಂಬ, ರವೀಂದ್ರ ಲಾಗಣ್ಕರ್ ಗುಲ್ಬರ್ಗ ಬೊಕ ಶ್ರೀಮತಿ ನಂದಿನಿ ಕುಟುಂಬ, ಜನಾರ್ದನ ಭಟ್ ಬೆಂಗಳೂರು ಬೊಕ ಶ್ರೀಮತಿ ಶಾಲಿನಿ ಕುಟುಂಬ ಇತ್ತಿದೆ. ಕೇಶವ ಭಟ್ರೆಗ್ ಬೊಕ ಶ್ರೀಮತಿ ಕೇಶವ ಭಟ್ರೆಗ್ ಸಮ್ಮನದ ಒಟ್ಟಿಗೂ ಮರ್ಯಾದೆ ಸಂದಾಯಿತ ಮಲ್ತೇರು.
ದುಂಡಿರಾಜ್ ಬೊಕ್ಕ ಗುಂಡುರಾಯರೆಗ್ಲ ಮರ್ಯಾದೆ ಸಂದಾಯಿತ ಮಲ್ತೇರು. ಮಾಜಿ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್, ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರುಕಾರ್ಯರ್ ಅಜಿತ್ ಕುಮಾರ್ ರೈ ಮಾಲಾಡಿ ಇಂಚ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ ನಾಯಕರು ಲೇಸುಡು ಪಾಲ್ದು ತುಂಡಿರು. ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು, ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಆದರೆ ನಾನು ಇವತ್ತು ಆ ರೀತಿ ಕೇವಲ ಉಪಚಾರಕ್ಕೆ ಸಂತೋಷ ಆಗ್ತಾ ಇದೆ ಅಂತ ಹೇಳಿಲ್ಲ. ನನಗೆ ನಿಜವಾಗಿಯೂ ಬಹಳ ಸಂತೋಷ ಆಗಿದೆ. ಯಾಕೆ ಸಂತೋಷ ಆಗಿದೆ ಅಂತ ನೀವು ಕೇಳಿದರೆ ನಾನು ಕಾರಣಗಳನ್ನು ಕೂಡ ಕೊಡಬಲ್ಲೆ. ಒಂದು ಆಗಲೇ ಹೇಳಿದ ಹಾಗೆ ಒಂದು ಅಪರೂಪದ ಕಾರ್ಯಕ್ರಮ ಇದು. ಈ ರೀತಿ ದಾಂಪತ್ಯದ ಸುವರ್ಣ ಮಹೋತ್ಸವ, ಚಿನ್ನದ ಹಬ್ಬ ಎಷ್ಟು ಜನರಿಗೆ ಆಗುತ್ತೆ? ನಾವೆಲ್ಲ ಹೆಂಡತಿಗೆ ಚಿನ್ನ ಅಂತೀವಿ, ಅವ್ರು ತಂದ್ರ ಅಂತ ಕೇಳ್ತಾ ಇರ್ತಾರೆ. ಆದರೆ ಚಿನ್ನದ ಹಬ್ಬ ಮಾಡ್ತೀವಿ ಅನ್ನೋ ನಮ್ಗೆ ಗ್ಯಾರಂಟಿ ಇಲ್ಲ. ಆದರೆ ಇವತ್ತು ಕೇಶವ ಭಟ್ರು ತಮ್ಮ ಹೆಂಡತಿಗೆ ಸುವರ್ಣ ಮಹೋತ್ಸವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಿಜವಾದ ಚಿನ್ನ. ನೀವು ಕಾಣಿರ ಅಂತ ಹೇಳಿ ಕೆಲವರು ನೋಡಪ್ಪ, ಕೆಲವರು ಟಿ ಅಂತಂದು ಬರೀತಾರೆ, ಕೆಲವರು ಟಿ ಅಂತ ಬರೀತಾರೆ. ಎರಡೂ ಬರೀಬೋದು ಅಂತ ಕೆಲವರು. ಎರಡೂ ಬರೀಬೋದು ಅಂದರೆ ಯಾವ್ದನ್ನು ಬರೀಬೇಕೀಗ? ಜಿ ವೆಂಕಟ ಸುಬ್ಬಯ್ಯ ಅಂತ ಇವು ಕನ್ನಡ ಅಂತ ಬರೆದವರು 108 ವರ್ಷ ಬರೆದ ಒಬ್ಬ ಸಾಹಿತಿ ಇದ್ರಲ್ಲ, ಇವರೇ ರೈಟ್ ಆನ್ಸರ್, ಇವರೇ ರೈಟ್ ಅಂತ ಕರೆಯಕ್ಕೆ ಹೋದಾಗ ಅವರಿಗೆ ಭಾಗೀರಥಿಯನ್ನ ಏನು ಕರಿಬೇಕು ಸರ್, ಅದಕ್ಕೆ ಅಲ್ಪ ಪ್ರಾಣನ ಮಹಾಪ್ರಾಣನ ಅಂತ ಕೇಳಿದ್ರು. ಅವ್ರು ಹೇಳ್ತಾರೆ, ನೋಡಪ್ಪ, ನಿನಗೆ ಗ್ರಾಮರ್ ಮುಖ್ಯ ಆದರೆ ಮಹಾಪ್ರಾಣ, ಗ್ಲಾಮರ್ ಮುಖ್ಯ ಆದರೆ ಅಲ್ಪ. ಒಡಿಪು ಜಿಲ್ಲೆದ ಎಳ್ಪತ್ತಾಜಿ ಬಡಗೆಬೊಟ್ಟು ಬೈಲೂರದ ಶ್ರೀ ಮಹಿಷಮರ್ದಿನಿ ದೇವಸ್ಥಾನಡು ಶನಿವಾರ ಮಹಾರಥೋತ್ಸವ ನಡೆದಿದೆ. ಬ್ರಹ್ಮದರ್ಶನ ಪಲ್ಲೆಂಕಿ ಉಚ್ಚಯ ವಿಶೇಷ ಅಷ್ಟವಧಾನ ನಡಪಾದಿತ್ತೇರು. ಒಡಿಪು ಜಿಲ್ಲೆದ ಎಳ್ಪತ್ತಾಜಿ ಬಡಗಬೊಟ್ಟು ಬೈಲೂರದ ಶ್ರೀ ಮಹಿಷಾಮರ್ದಿನಿ ದೇವಸ್ಥಾನಡು ವರ್ಷದ ಮಹಾತೀರ್ಥ ಮಿನದನ ಶನಿವಾರ ನಡೆದಿದೆ. ಕಾಂಡೆ ನಮಕ ಪ್ರಧಾನ ಕಲಶಾಭಿಷೇಕ, ರಥಾದಿವಾಸ ಹೋಮ, ರಥಶುದ್ಧ ಮಂತದು ಮಾಪೂಜೆ ಕರಿತೇರು. ದೇವೇರ್ನ ದರ್ಶನ ಬಲಿಯಾದ ದೇವೇರು ತೇರೇರಿಯರು. ಮಧ್ಯಾಹ್ನ ನುಪ್ಪುದ ರಾಶಿಗೆ ಅನ್ನಪೂರ್ಣೇಶ್ವರಿ ಪೂಜೆ ಆದ ಭಕ್ತರಿಗೂ ನುಪ್ಪು ಪ್ರಸಾದ ಸೇವೆ ನಡೆದಿದೆ. ಬೈಯಿಗೆ ಮಹಾರಥೋತ್ಸವ ನಡೆದಿದೆ. ಬ್ರಹ್ಮದರ್ಶನ ಪಲ್ಲೆಂಕಿ ಉಚ್ಚಯ ವಿಶೇಷ ಅಷ್ಟವಾಧಾನ, ರಾತ್ರಿದ ಮಾಪೂಜೆ, ಬ್ರಹ್ಮ ಭದ್ರಕಾಳಿ ರಂಗಪೂಜೆ ಇಂಚ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ವರ್ಷದ ಉಚ್ಚೆಯುಡಿತ್ತಿದೆ. ಊರ ಪರವೂರ ಭಕ್ತರು ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಮಂಡಳಿದಕ್ಲು ಉಚ್ಚೆಯಡು ಪಾಲ್ದಸಂದು ಶ್ರೀದೇವಿನ ಇಂಬುನಟ್ಟೊಂಡಿರು.
ಸರಪಾಡಿ ಮಣಿನಾಲ್ಕೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆಟ್ ಮಾರ್ಚ್ 22 28 ಮುಟ್ಟ ಬ್ರಹ್ಮಕಲಶ ನಡಪೆರೈತದು ಐತರ ಮೆರವಣಿಗೆ ನಡಪಾದು ಪುದೆಗಾಣಿಕೆ ಸಮರ್ಪಣೆ ಮಲ್ತೀರು. ಈ ಪೊರ್ತುಡು ಕಟೀಲ್ ಕ್ಷೇತ್ರಡು ಬಾಚಕೆರೆ ಕ್ಷೇತ್ರದ ಭಕ್ತಿಗೀತಿನ ಸಿಡಿ ಬಿಡುಗಡೆ ಮಲ್ತೀರು. ಬಂಟ್ವಾಳ ತಾಲೂಕು ಸರಪಾಡಿ ಮಣಿನಾಲ್ಕೂರು ಗ್ರಾಮದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಾಚಕೆರೆಟ್ ಮಾರ್ಚ್ 22 28 ಮುಟ್ಟ ಬ್ರಹ್ಮಕಲಶ ನಡಪೆರೈತದು ಐತಾರ ಪುದೆ ಕಾಣಿಕೆ ಮೆರವಣಿಗೆ ಅಟ್ಟಣೆ ಆದಿತ್ತಂಡು. ತುಳುನಾಡೋರ್ ಮೇಲ ಬೇತೆ ಬೇತೆ ಕಡೆ ಹಿಡಿದು ಪುದೆ ಕಾಣಿಕೆ ಮೆರವಣಿಗೆ ವ್ಯವಸ್ಥೆ ಆದಿತ್ತದು. ಹೆಬ್ರಿ ಕಾರ್ಲ ಬೆದ್ರ ತೋಡಾರ ಬುಕ ಮೀಜಾರ್ ಕಡೆ ಹಿಡಿದು ಪುದೆ ಕಾಣಿಕೆಲು ಬತ್ತದು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಒಟ್ಟು ಸೇರಿಂಡು. ಬಾಚಕೆರೆ ದೇವಸ್ಥಾನದ ಧರ್ಮದರ್ಶಿ ದೇಜಪ್ಪ ಬಾಚಕೆರೆ, ಶ್ರೀಧಾಮ ಮಾಣಿಂಡದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯರು, ಬ್ರಹ್ಮಕಲಶ ಬೊಕ ಪುದೆ ಕಾಣಿಕೆ ಸಮಿತಿದ ಪದಾಧಿಕಾರಿಲು ಕಟೀಲ್ ಅಸ್ರಣ್ಯರ್ನಗಳು ಇತ್ತದು. ಕಟೀಲ್ ಕ್ಷೇತ್ರಡು ಪ್ರಾರ್ಥನೆ ನಡಪಾಯರು. ಈ ಪೊರ್ತುಡು ಅಸ್ರಣ್ಯರು ಬಾಚಕೆರೆ ಕ್ಷೇತ್ರದ ಭಕ್ತಿಗೀತದ ಸಿಡಿ ಬಿಡುಗಡೆ ಮಲ್ತೇರು. ಬಾಚಕೆರೆ ದೇವಸ್ಥಾನಗೂ ಮುಗುಳಿ ಪಾಣಿಪೀಠದ ಬುಳ್ಳಿ ಪೊದಿಕೆ ಉಚ್ಚಯ ಮೂರ್ತಿ ಪಲ್ಲೆಂಕಿ ಒಟ್ಟುಗಿತ್ತದು ಪುದೆ ಕಾಣಿಕೆ ಮೆರವಣಿಗೆ ಕಟೀಲ್ ಹಿಡಿದು ಪಿದಾಂಡು. ಕೈಕಂಬ ಪೊಳಲಿ ಮಾರ್ಗ ಅದು ಬಿಸಿ ರೋಡ್ದ ಶ್ರೀ ರಕ್ತೇಶ್ವರಿ ದೇವಸ್ಥಾನೋಡು ಸೇರ್ದು ಅಲ್ಪಡ್ದು ಪುದೆ ಕಾಣಿಕೆಲು ಬಾಚಕೆರೆಗೆ ಸಾಗಂಡು. ಮೂಡುಶೆಡ್ಡೆ ಜಾರದಬುಟ್ಟು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರದ ಕೈತಲು ಐತಾರ ರಾತ್ರಿ ಶ್ರೀದೇವಿ ಮಹಾತ್ಮೆ ಆಟ ನಡತಲು. ವೀರಪ್ಪ ಎಸ್ ಜಾರದಬುಟ್ಟು ಬೊಕ್ಕ ಸಂಸಾರದಕ್ಲು ಕಟೀಲ್ ಮೇಳೊಡ್ದು ಈ ಸೇವೆ ಆಟಣೆ ಮಲ್ತಿತ್ತೇರು. ಮೂಡುಶೆಡ್ಡೆ ಜಾರದಬುಟ್ಟು ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಜನಾ ಮಂದಿರದ ಕೈತಲು ಐತಾರ ರಾತ್ರಿ ಸೇವೆ ಅಟ್ಟಣೆ ಮಲ್ತಿತ್ತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಮೇಳದಕ್ಲು ಶ್ರೀದೇವಿ ಮಹಾತ್ಮೆ ಪ್ರಸಂಗನು ಗೊಬ್ಬುದು ತೋಜಾಯರು. ಶ್ರೀದೇವಿ ಮಹಾತ್ಮೆ ಆಟದ ಪ್ರಸಂಗಲೆಡು ಒಂಜಿ ಶ್ರೇಷ್ಠವಾಯಿನ ಪ್ರಸಂಗ ಆದಿತ್ತದು. ಶ್ರೀದೇವಿನ ಪುರಾಣ ಕತೆ ಒಂದಿಟ್ಟು ನೆಗೆತ್ತು ತೋಜುಂಡು. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಲು ಶ್ರೀದೇವಿ ಮಧು ಕೈಟ ಬೆರು ಚಂಡಮುಂಡಿರು ಶುಂಭ ನಿಶುಂಬಿರು ಮೈಸಾಸುರೆ ರಕ್ತ ಬಿಜಾಸುರೆ ಇಂಚ ಮಲ್ಲ ಮಲ್ಲ ಬೇಷುಳಿನ ತೂಪುನವೇ ಒಂಜಿ ಪೊರ್ಲು ಅಕಲಿನ ಪಾತ್ರದ ಚಾತುರ್ಪುನು ಕೇನುನವೇ ಒಂಜಿ ವಿಶೇಷ ಅನುಭವ ಅದು. ಮೇ ಇರ್ಮೆನ ಮಲ್ಪನ ಈ ಪ್ರಸಂಗನು ಆಟದ ಅಭಿಮಾನಿ ಭಕ್ತಿರು ಹೆಚ್ಚಾದ ಗೊಬ್ಬಾವೇರು. ಕಟೀಲ್ ಮೇಳೋಡು ಒಂಜಿ ಪ್ರಧಾನ ಪ್ರಸಂಗ ಆದಲ ಒಂದು ಮೂಡ್ದು ಬೈದಿಂಡು. ವೀರಪ್ಪ ಎಸ್ ಜಾರದ ಬೊಟ್ಟು ಬೊಕ್ಕ ಸಂಸಾರದಕ್ಲು ಈ ಸೇವೆ ಆಟವನ್ನು ವ್ಯವಸ್ಥೆ ಮಲ್ತಿತ್ತೇರು. ಊರ್ದ ಬೊಕ್ಕ ಸುತ್ತಮುತ್ತದ ಆಟದ ಅಭಿಮಾನಿಲು ಕಟೀಲ್ ಶ್ರೀದೇವಿನ ಭಕ್ತಿರು ಶ್ರೀದೇವಿ ಮಹಾತ್ಮೆ ಆಟ ತುಯ್ಯರು. ಸತ್ತವರು ಜೀವಿಪರೇ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿತ್ತರಿಪೆಗದ ನಗರ ಹಳಲಿನ ತಿಲಕ ಒಳವರಸುವ ರೀತಿಯಲ್ಲಿ ಮಾಡಿದ್ದೀರಿ. ಮೂಡಿದಂತ ಹೋಲು ಕೆಟ್ಟ ತೆಗೆಯುವಾಗಿ ಮಾಡಿದ್ದೀರಿ.
ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಇದು ನಿಮ್ಮ ಪಾಲಿಗೆ ಕೊಲೆಯ ನಗು, ಕೊಲೆಯ ನಗು. ವಂಚನೆ ಮೋಸದಿಂದ ಮಗನೇ, ಎಲ್ಲ ತಂದೆಯನ್ನು ನನ್ನ ತಂದೆಯನ್ನು ಕೊಂದರಕ್ಕೆ ಇತ್ತೆ ಕುಡೂರು ಮುಖ್ಯಾಂಶಗಳು. ಕುಡ್ಲ ಮಹಾನಗರ ಪಾಲಿಕೆದ ಅರ್ಜಿದಾರರನ್ನ ಇಲ್ಲಿಲ್ಲಡೆ ಜನನ ಮರಣ ಪ್ರಮಾಣದೋಲೆ ಪೋಸ್ಟ್ ಇಲಾಖೆದ ಕುಡ್ಲ ವಿಭಾಗದ ಅಧಿಕಾರಿಗಳ ಪಾತರಕತೆ ನಡಪಾದಂಡು ಅಕ್ಷಯ ಶ್ರೀಧರ್. ಕಾಪು ಮಲ್ಲಾರಪ್ಪ ಕಿರಣ ಕಟ್ಟೆಡ್ ಗುಜ್ರಿ ಅಂಗಡಿಡ್ ಗ್ಯಾಸ್ ಸಿಲಿಂಡರ್ ಪುಡದ ಜೀವ ಕಳವನ್ನ ಇರುವೇರು ಪಾಲ್ದಾರರು ಬೊಕ್ಕ ಒರಿ ಬೆನ್ಪುನಾರು. ಕುಡ್ಲದ ಬಾಲಂಭಟ್ ಮನೆತನದ ಕೇಶವ ಭಟ್ರ ಬೊಕ್ಕ ಶ್ರೀಮತಿ ಕೇಶವ ಭಟ್ರಿಗೆ ಮದಿಮೆದ 5ನೇ ವರ್ಷದ ಗೌಜಿ ದುಂಡಿರಾಜ್ ಗುಂಡುರಾಯರಡಿದ ಹಾಸ್ಯ ರಸಾಯನ. ಬಾಚಕೇರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶವು 8ನೇದ ಗೌಜಿ ಕಟೇ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಡು ಪ್ರಾರ್ಥನೆ ಮಲ್ತದ ಪುದೆ ಕಾಣಿಕೆ ಮೆರವಣಿಗೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲ್ ಮುಗಿಂಡು ನನಲಾತು ಸುದ್ದಿ ಬೊಕ್ಕ ಮನರಂಜನೆಗಾತು ಒಂದು ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೆಲು.